ಎಲ್ಲಿಯ ಸಭಾ ಕಾರ್ಯಕ್ರಮ ಮಾನದಿಗೆ ಲೇಸರು ಅಟ್ಟಣ ಮತದ ಈ ಮಾನದಿಗೆ ಲೇಸರು ಮೇಳದ ಒರ್ಮ ಜನ ಹಿರಿಯ ಕಲಾವಿದರನ್ನು ಗುರುತಿಸುವಂಚಿನ ಮಾನಾದಿಗೆ ಮನ್ಪಡಿಸಿನ ಕಾರ್ಯಕ್ರಮ ಇದೆ. ವೇದಮೂರ್ತಿ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣ ಇಬ್ಬರ ನೇತೃತ್ವಡು ನಡಪೆರಡು ಇಬ್ಬರ ಮಾರ್ಗದರ್ಶನೋಡೆ ಈ ಯಕ್ಷಗಾನ ಕಾರ್ಯಕ್ರಮ ನಿರಂತರ ಎಣ್ಮನೆ ವರ್ಷಡು ದುಂಬರಿಯೊಂದು ಶ್ರೀ ಬಾಲುಮಕ ಸಹೋದರರು ಅರ್ನ ಈ ಒಂದು ಮಾರ್ಗದರ್ಶನ ಏಪಲ ನೆನಪು ಬಂದೊಂದು ಈ ಕಾರ್ಯಕ್ರಮ ಈ ವರ್ಷದ ಮಾತ ಊರ್ದ ಭಕ್ತ ಬಂಧುಲೇನು ಕಲಾಭಿಮಾನಿ ಬಂಧುಲೇನು ಒಟ್ಟು ಸೇರಾವೊಂದು ಇತ್ತನೆ ಮಾಡೂರ್ದ ಶ್ರೀ ಕೊರಗಜ್ಜನ ಕಟ್ಟಿರ್ದು ಶ್ರೀ ಕಟೀಲ್ ದಪ್ಪೆನ ಆ ದೇವೇರನ ಶೋಭಾಯಾತ್ರೆ ಮೆರವಣಿಗೆ ಚೌಕಿದಡೆ ಮುಟ್ಟ ಬಂದ ದೇಶದಲ್ಲಿ ನನ್ನ ಒಂದೇ ಕೊಡ್ತಡು ಕಟೀಲ ಮೇಳದ ಸಂಪ್ರದಾಯದ ಚೌಕಿ ಪೂಜೆ 8 ಗಂಟೆಗೆ ನಡಪಡು 5 ದುಂಬತ್ತಾದು ಇತ್ತೀ ಸಭಾ ಕಾರ್ಯಕ್ರಮ ವರ್ಮ ಜನ ಹಿರಿಯ ಕಲಾವಿದರನ್ನು ಮಾನಾದಿಗೆ ಮನ್ಪುನಂಚಿನ ಲೇಸ್ ಈ ಸಭಾ ವೇದಿಕೆ ನಡಪೆರಡು ಮಾತ ಬಂಧುಗಳು ವೇದಿಕೆದ ದುಂಬು ಬಂದು ತುಳುದು ಸಭಾ ಕಾರ್ಯಕ್ರಮ ಪೊರ್ಲು ಮನ್ಪರೆ ಎಂಗಳೊಟ್ಟಿಗೆ ಸಹಕಾರ ಕೊರಡು ಮಾತ ದೂರ ದೂರ ಮುಂದಿನಂಚಿನ ಮಾತ ಭಕ್ತ ಬಂಧುಗಳು ಕಲಾಭಿಮಾನಿ ಬಂಧುಗಳು ವೇದಿಕೆದ ಎದುರು ಬಂದು ಕುಲ್ಲುದು ಸಹಕಾರ ಕೊರಡು ಮಾಡೋದಕ್ಕೆ ಏನೊಂದು ಇತ್ತೆ. ವೇದಮೂರ್ತಿ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣರನ್ನು ಶ್ರೀ ಬಾಲುಮಕ ಸಹೋದರರ ವೇದಿಕೆಗೆ ಅರೇನು ಗೌರವಪೂರ್ವಕವಾದ ಆಹ್ವಾನ ಮಂತಂದಲ್ಲ. ಅಂಜನೆ ಕಲಾವಿದರು ಮಾನಾದಿಗೆ ಬಡವರಚಿನ ಕಲಾವಿದರು ಸರ್ವಶ್ರೀ ಕುಮಾರ ಪಟ್ರೆ, ಮುಖ್ಯ ಪ್ರಾಣ ಕಿನ್ನಿಗೋಡಿ, ಮಂಜುನಾಥ ಭಟ್, ಉಮೇಶ್ ಹೆಬ್ಬಾರ್, ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್, ಗಣೇಶ್ ಭಟ್, ಪ್ರಶಾಂತ್ ಶೆಟ್ಟಿ ನೆಲ್ಲಿಯಾಡಿ, ಹರಿನಾರಾಯಣ ಭಟ್ ಎಡನೀರು ಬಕ ಮುಂಡಾಜ ಸದಾಶಿವ ಶೆಟ್ಟಿ ಮ್ಯಾನೇಜರ್ ಬಕ ವೇಷಧಾರಿ ಅಖಿಲನ್ನು ವೇದಿಕೆಗೆ ಲೆತ್ತೊಂದಲ್ಲ. ಶ್ರೀಯುತ ಬಾಲುಮಕ ಸಹೋದರರು ವೇದಿಕೆಗೆ ಬರಲ್ಲ, ವೇದಿಕೆಗೆ ಗೌರವಪೂರ್ವಕವಾದ ಆಹ್ವಾನ ಮಂತೊಂದಲ್ಲ. ನಮ್ಮ ಸೀಮೆ ದೇವೇರು ಮಾಗಣೆ ದೇವೇರು ಶ್ರೀ ಸೋಮನಾಥ ದೇವೇರು ಬ್ರಹ್ಮ ಕಲಶೋತ್ಸವದ ಮಾರ್ಚ್ 25 ತಾರೀಕು ಏಪ್ರಿಲ್ 2 ತಾರೀಕು ಮುಟ್ಟವನು ಬ್ರಹ್ಮ ಕಲಶೋತ್ಸವದ ಸಂಭ್ರಮಗು ಕ್ಷೇತ್ರ ತಯಾರಾವನುಂಡು ಅಂಚಿತ್ತಿನ ಮಾಗಣ ದೇವರನ್ನು ಸುಗಿತಂದು ಸ್ಥಳದ ಶಕ್ತಿಲಾಯಿನಂಚಿನ ಕೊಂಡಾಣದ ಮೂವೇರು ಶಕ್ತಿಲು ಪರಿಸರದ ದೈವ ದೇವರಲ್ಲಿ ಮಾತ ಎನ್ನೆಂದು ಕಟೀಲ್ ದಪ್ಪೆ ಮುರಣಿ ವೈಭವದ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಸಂಭ್ರಮನು ನಾ ಭೂತೋ ಪಂಪಿನಂಚಿನ ಒಂಜಿ ವೈಭವದ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವವನ್ನು ಪಡೆಯಿನಂಚಿನ ಕ್ಷೇತ್ರ ನಾ ಭವಿಷ್ಯದಿ ನಮ್ಮ ಪಂಡ್ರೆ ಅಪ್ಪುಜಿ ಅಣ್ಣ ನಾ ಭೂತೋ ಪಂಪನಾಡೆ ಮುಟ್ಟಗು ಆ ಒಂಜಿ ಬ್ರಹ್ಮ ಕಲಶೋತ್ಸವವನ್ನು ನಮ್ಮ ಕಣ್ಣಾರೆ ಮಾತೆಲ್ಲ ತೂದು ಆ ಅಪ್ಪೆನ ಪೊರ್ಲುನು ತೂಯಿನಗಳು ಅಂಚಿತ್ತಿನ ಅಪ್ಪೆನ ಕ್ಷೇತ್ರದ ಒಂಜಿ ಸೇವೆದ ಆಟದ ಮನ್ಪವನಂಚಿನ ಕಾರ್ಯಕ್ರಮ ಶ್ರೀ ಬಾಲು ಬೊಕ್ಕ ಸಹೋದರರು ಶ್ರೀಯುತ ಬಾಲಕೃಷ್ಣ ಅಮೀನ್ ಬೊಕ್ಕ ಸಹೋದರರು ಅಕಲ್ನ ಅಪ್ಪೆ ಮಾತ್ರ ಶ್ರೀಮತಿ ಸುಂದರಿ ಪೂಜಾರ್ತಿ ಅವರನ್ನು ದುಂಬುದಿ ಒಂದು ಇಲ್ಲದ ಮಾತ ಸೇರ ಒಂದು ಈ ಕಾರ್ಯಕ್ರಮವನ್ನು ಮತ್ತೊಂದು ಬೈದಿಂಚಿ ಇನ್ನೇರೇನು ಸುಲ್ಕಾದು ಎದ್ಕೊಂಡು ನಾವು ನಮ್ಮ ಕರ್ತವ್ಯ ಶ್ರೀ ಕ್ಷೇತ್ರ ಕಟೀಲದ ಆನುವಂಶಿಕ ಅರ್ಚಕರು ವೇದಮೂರ್ತಿ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣ ಅರೇನು ಮಾತ ಭಕ್ತ ಬಂಧುಲ್ಲ ಪರವಾದ ಮಾತ ಸಜ್ಜನ ಕಲಾಭಿಮಾನಿ ಬಂಧುಲ್ಲ ಪರವಾದ ಮೋಕೆಡೆ ಎತ್ಕೊಂಡುಲ್ಲ ಸುಜಿತ್ ಬೊಕ ಅಶೋಕ್ ಬಾಲು ಅವರ ಸಹೋದರರು ಶ್ರೀಯುತ ಸುದೀಪ್ ಬೊಕ ಅಶೋಕ್ ಅಕುಲ್ಲ ವೇದಿಕೆಗೆ ಬರಡು. ಅಂಜನೆ ಮಾತ ಕಲಾವಿದರು ಕುಮಾರ ಭಟ್ರೆ, ಮುಖ್ಯ ಪ್ರಾಣ ಕಿನ್ನಿಗೋಳಿ, ಮಂಜುನಾಥ ಭಟ್, ಉಮೇಶ್ ಹೆಬ್ಬಾರ್, ಪುಂಡಿಕಾಯಿ ಗಣಪತಿ ಭಟ್, ಗಣೇಶ್ ಭಟ್, ಪ್ರಶಾಂತ್ ಶೆಟ್ಟಿ ನೆಲ್ಲಿಯಾಡಿ, ಹರಿನಾರಾಯಣ ಭಟ್ ಎಡನೀರು, ಮುಂಡಾಜ ಸದಾಶಿವ ಶೆಟ್ಟಿ ಮಕ್ಕಳೆಲ್ಲ ವೇದಿಕೆ ಎದ್ಕೊಂಡು ನಮ್ಮ ಶ್ರೀ ಚಿರುಪ ಭಗವತಿ ಕ್ಷೇತ್ರದ ಅಧ್ಯಕ್ಷರು ಶ್ರೀಯುತ ಚಂದ್ರಾಸ್ ಉಳ್ಳಾಲ್ ಉಲ್ಲೇರು ಅರೆಲ್ಲ ಮಾತಾ ಬಂಧುಲ್ಲ ಪರವಾದಿಯನ್ನು ಎದ್ಕೊಂಡುಳ್ಳೆ. ಅಂಚನೆ ಶ್ರೀಯುತ ಬಾಲಕೃಷ್ಣ ಅಮೀನ್ ಸಹೋದರರಾಯನಂಚಿನ ಶ್ರೀಯುತ ಅಶೋಕ್ ಅಮೀನ್, ಸುರೇಂದ್ರ ಪೂಜಾರಿ, ಸುಜಿತ್ ಮಾಡೂರು ಅಂಚನೆ ಇಲ್ಲದ ಕಲೆಯನ್ನು ಮಾತರೆಲ್ಲ ಎದ್ಕೊಂಡುಲ್ಲ. ಮಾತರೆಲ್ಲ ಎದ್ಕೊಂಡು ಸಭಾ ಕಾರ್ಯಕ್ರಮನು ಶುರು ಮಂತಂದುಲ್ಲ. ಒಬ್ಬೇ ಸಭಾ ಕಾರ್ಯಕ್ರಮ ನಿರ್ವಿಘ್ನವಾದ ಔಡಾಣ ಅಪ್ಪನ ಅನುಗ್ರಹ ಬೋಡು. ಸುಜಿತ್ ಬಕ ಅಶೋಕ್ ತಕ್ಷಣ ಓಲಿತನೆಲ್ಲ ವೇದಿಕೆಗೆ ಬರಡು.
ನಮ್ಮ ಮಾತಿನೆಲ್ಲ ಎದುಕೊಂಡು ಸೀದಾ ಮಾನಾದಿಗೆ ಕಾರ್ಯಕ್ರಮಕ್ಕೆ ದುಂಬು ಹೋಗುವುದಿಲ್ಲ. ಸುಜಿತ್ ಬಕಾಶು ಬೇಗ ಬನ್ನಿ. ಸುಜಿತ್ ಮಾತಾ ಬಂದಲೆ ಅಪ್ಪನ ದರ್ಶನ ಮನ್ಪುವ ಕೈ ಮುಗಿಯುವ ಅಂಡ ಯಕ್ಷಗಾನ ಬಯಲಾಟದ ಸೇವೆದ ವಿಶೇಷ ಹೆಚ್ಚಿನ ಬಣ್ಣ ಆ ಕಟೀಲ್ದ ಅಪ್ಪನೇ ನಮ್ಮ ಇಲ್ಲ ಬಾಗಿಲಿಗೆ ತರ್ಪ ಒಂದು ಆ ಕಟೀಲ್ದ ಅಪ್ಪನ ವೈಭವದ ಪೂಜೆದ ಪೊರ್ಲು ಒಂದು ಆ ದೇವಿನ ಲೀಲಾ ಮಾನುಷ ಮೂರ್ತಿನ ಒಂಜಿ ಕಥೆನ ಪುಣ್ಯ ಕಥಾಭಾಗನು ಕೇನುಲಂಚಿನ ಅವಕಾಶ ತೂಪಿನಂಚಿನ ಅವಕಾಶ ಅವು ಕಟೀಲ್ದ ಅಪ್ಪನ ಸಾನ್ನಿಧ್ಯನೇ ನಮ್ಮ ಇಲ್ಲಡೆ ಬರ್ತದೆ. ನಮ್ಮ ಆ ಒಂಜಿ ಊರನೇ ಪಾವನ ಮನ್ಪುನಂಚಿನ ವಿಶೇಷ ಸಂದರ್ಭವಾದ ಅಪ್ಪನ ಯಕ್ಷಗಾನ ಬಯಲಾಟ ಸೇವೆಯನ್ನು ನಮ್ಮ ನಿರಂತರವಾದ ನಡಪವನೆ ತುಪ್ಪ 80ನೇ ವರ್ಷದ ಯಕ್ಷಗಾನ ಬಯಲಾಟ ಸೇವೆ ಶ್ರೀಮತಿ ಸುಂದರಿ ಪೂಜಾರ್ದಿ ಅರ್ನ ಜೋಗುಲು ಶ್ರೀಯುತ ಬಾಲಕೃಷ್ಣ ಅಮೀನ್ ಬಕ ಅರ್ನ ಸಹೋದರರ ನಿರಂತರವಾದ ನಡಪವನ್ನು ಬೈದರು. ಈ ವರ್ಷ 80ನೇ ವರ್ಷದ ಯಕ್ಷಗಾನದ ಸೇವೆದ ಬಯಲಾಟದ ಸಂದರ್ಭಗಳು ಒಬ್ಬ ಜನ ಕಲಾವಿದರಿನ ಮಾನಾದಿಗೆ ಮನ್ಪುನಂಚಿನ ಕಾರ್ಯಕ್ರಮ ಇದಕ್ಕೆ ಮಾತಾ ಅಕ್ಕಲಿಗೆ ಪ್ರೇರಣೆ ಎರೆದು ಬಣ್ಣ ವೇದಮೂರ್ತಿ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಯರು ನಿರಂತರವಾದ ಅಕ್ಕಲಿಗೆ ಮಾರ್ಗದರ್ಶನ ಕೊರೊಂದು ಸ್ವತಃ ಆರೆ ಮುಂದಾಳತ್ವ ವಹಿಸದು ಮೆರವಣಿಗೆ ಮಾಡುವುದ ಅವಜ್ಜಿ ಕೊರಗಜ್ಜನ ಕಟ್ಟೆಡಿದ ಸುರಾಪನಲ್ತಂದು ಇಡಮುಟ್ಟಲ ಆ ಮೆರವಣಿಗೆದ ಮಾರ್ಗದರ್ಶನ ವಹಿಸದು ಅಕ್ಲೆಗೆ ನಿರಂತರವಾದ ಉಮೇದು ಕೊಡ್ತು. ಬಂಗದ ಕಾಲುಡು ಅರು ಪಾತ್ರನಗ ಬರ್ಪೇರು ಒವೇ ಸಂದರ್ಭಡು ಬಂಗ ಬಣ್ಣಗ ಕಟೀಲ್ ದಪ್ಪೆನ ಎಣ್ಣಿಡ್ಯಾರು ಅಪಗ ಲಕ್ಷ್ಮೀನಾರಾಯಣ ಅಸ್ರಣ್ಯರನ್ನ ದೂರವಾಣಿ ಕರೆ ಬರ್ಕೊಡು ಆ ಕರೆ ಬತ್ತದ ಅರ್ನ ಉಮೇದು ದಿಂಜವನಂಚಿನ ಪಾತ್ರಗಳು ಅವು ಹೊರಗು ಎಂಗ್ಲೇನು ಎರ್ತದು ಉಂಟಾವಡು ಅಂಚಿತಿನ ಅಪ್ಪನ ಅನುಗ್ರಹ ವೇದಮೂರ್ತಿ ಲಕ್ಷ್ಮೀನಾರಾಯಣ ಅಸ್ರಣ್ಯರನ ಮುಖಾಂತರವಾದ ನಿರಂತರವಾದ ಎಂಗ್ಲಿಗೆ ತಿಕ್ಕೊಂದುಂಡು ಅಂಚಿತಿನ ಅಪ್ಪನ ಸೇವೆಯನ್ನು ಮನ್ಪುನ ಅವಕಾಶ ಭಾಗ್ಯ ಅರ್ನ ನೇತೃತ್ವಡು ನಿರಂತರವಾದ ಇತ ಒದಗದು ಬರೋದುಂಡು 80ನೇ ವರ್ಷಡು ದೇವರನ ಅನುಗ್ರಹಡು ಇನ್ನು ಪೊರ್ಲುದೆ ಯಕ್ಷಗಾನ ಬಯಲಾಟ ಸೇವೆ ಈ ರಂಗ ಮಂದಿರೋಡು ರಂಗ ವೇದಿಕೆ ನಡಪೆರೆ ಉಂಡು ಅಂಚನೆ ಲಕ್ಷ್ಮೀನಾರಾಯಣ ಅಸ್ರಣ್ಯರು ಪಣ್ಣಗ ಅಕ್ಕಲ ಬಗೆಡು ಪಣ್ಣಗ ಒಂಜಿ ಪಾತ್ರ ನೆನಪಾಪುಡು ಅವು ಮುರಾಣಿಲ ಬ್ರಹ್ಮಕಲಶ ಸಂದರ್ಭಗಳು ಅವಳು ಕೆಲವೇರ ಇದು ಉಲ್ಲೇಖ ಮಾಡ್ತಾರೆ ಯಾನುಗಳು ಅವೇ ಭಾಗಗಳು ಕಾರ್ಯಕ್ರಮ ಇತ್ತಿಲ್ಲ ಆ ರೀತಿ ಯಾನು ಪಂಡ್ರೆ ಉಂಟು ಅರ್ನ ಹಿರಿಯಗಳು ಒಂಜಿ ಕಾಲುಡು ಆ ಕಟಿಯಲ್ ದಪ್ಪೆ ಬೊಳ್ಳೋಡು ಮುರ್ಕುದು ಪೋನಗ ಐನು ತರ್ಕದ ಬತ್ತದು ಉಂತಾದು ಅಪ್ಪೆ ಪುಂಡ ಯಾನಲ ಒಟ್ಟಿಗೆ ಪೋಪೆ ಅಂದು ಬಂಡದ ಅಪ್ಪನ ಭಕ್ತಿನ ಸಾರ್ನಾರು ಅಂಚಿತಿನ ಸಾರಿನ ಭಕ್ತಿದ ವಂಶದ ಆ ಒಂಜಿ ನೇತೃತ್ವ ಇನಿ ಬಾಲುಬಕ್ಕ ಸಹೋದರರನ್ನ ಇನಿತ ಯಕ್ಷಗಾನ ಬಯಲಾಟ ಸೇವೆಗೆ ಅನುಗ್ರಹ ರೂಪಡು ಆಶೀರ್ವಾದ ರೂಪದ್ದು ತಿಕ್ಕೊಂದುಂಡು ಕೊಂಡೊಂದು ಇತ್ತೆ ಸುಜಿತ್ ಇತ್ತ ಶ್ರೀಯುತ ಬಾಲಕೃಷ್ಣ ಸಹೋದರರು ಇಲ್ಲದ ಮಾತು ಸೇರಿದು ಚಂದ್ರಹಾಸ ಉಳ್ಳಾಲ್ ಅವರ ನೇತೃತ್ವಡು ನಂಗೆ ನಿರಂತರವಾದ ಐಟ್ಲ ವಿಶೇಷವಾದ ಬಾಲುಬಕ್ಕ ಸಹೋದರರಿಗೆ ಮಾರ್ಗದರ್ಶನ ಕೊರಪಡಿಂಚಿನ ಕಟೀಲ್ದ ಆನುವಂಶಿಕ ಅರ್ಚಕರು ಪ್ರಧಾನ ಅರ್ಚಕರು ಶ್ರೀ ವೇದಮೂರ್ತಿ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಯರಿಗೆ ಸುರುಕಾದಿ ಎಂಗೆಲ್ಲ ಭಕ್ತಿ ಗೌರವದ ಇನ್ನೊಂದು ನಮನ ಸಂದಾವನಂಚಿನ ಕಾರ್ಯಕ್ರಮ ಅರ್ನ ಅನುಗ್ರಹ ಅರ್ನ ಆಶೀರ್ವಾದ ಅರ್ನ ಮಾರ್ಗದರ್ಶನ ನಿರಂತರವಾದ ನಂಗೆ ಬೋಡು ಪಡೊಂದು ಕೇಂದ್ರ ಇಲ್ಲದ ಕಲ್ಲ ಬಂದಿದ್ದು ಶ್ರೀಯುತ ಲಕ್ಷ್ಮೀನಾರಾಯಣ ಅಸ್ರಣ ವೇದಮೂರ್ತಿ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ ಅರೆಗೆ ಗೌರವದ ಮಾನಾದಿಗೆ ಭಕ್ತಿ ನಮನದ ಕಾಣಿಕೆದ ಮುಖ್ಯಮಂತ್ರಿಗೆ ಅರ್ನ ಅನುಗ್ರಹ ಬೆಳೆದು ಆತ್ಮೀಯ ಬಂಧುಲೆ ಇತ್ತ ನನ್ನ ದುಂಬ ವೇದಿಕೆಡು ಒಂಬ ಜನ ಹಿರಿಯ ಕಲಾವಿದರಿಗೆ ಯಕ್ಷ ರಂಗೋಡು ಸೇವೆ ಸಲ್ಲಾದ ನಂಕ್ ರಾತ್ರಿಯನ್ನು ಬಲ್ಪು ಮನ್ಪನಂಚಿನ ಸಂದರ್ಭಡು ಆ ರಂಗ ವೇದಿಕೆ ದಿಂಜಾವನಂಚಿನ ಸಮರ್ಥ ಕಲಾವಿದರು ಒಂಬ ಜನ ಉಳ್ಳೇರು ಮೊಕಲ ಬಗೆಟ್ ಅಭಿನಂದನದ ಪಾತ್ರವನ್ನು ಪಣಿಯರ ಉಳ್ಳೇರು ಶ್ರೀಯುತ ಗುರುಪ್ರಸಾದ್ ಭಟ್ ಇವರು ವೇದಿಕೆಗೆ ಬರಡು ಬಣ್ಣದಕ್ಕೆ ಅನ್ನೊಂದಿಲ್ಲ ಶ್ರೀಯುತ ಗುರುಪ್ರಸಾದ್ ಭಟ್ ಮೂಡಬಿದ್ರೆ ಆಳ್ವಾಸ್ ಕಾಲೇಜು ಉಪನ್ಯಾಸಕರಾದ ಈ ಕಲಾವಿದರನ್ನು ಎಡ್ಡ ಕೈತಂಡು ತೂಯಿಲಾರಾದ ಅಕ್ಕಲ ಬಗ್ಗೆ ಅಭಿನಂದನದ ಪಾತ್ರ ಇತ್ತ ಶ್ರೀಯುತ
ಗುರುಪ್ರಸಾದ್ ಭಟ್ ವೇದಮೂರ್ತಿ ಲಕ್ಷ್ಮೀನಾರಾಯಣ ಆಶ್ರಮರಿಗೆ ಕೈ ಮುಗಿದುಕೊಂಡು, ಹಾಗೆ ವೇದಿಕೆಯಲ್ಲಿರುವಂತಹ ಇಂದಿನ ಎಲ್ಲ ಸನ್ಮಾನಿತರೆ ಹಾಗೂ ಇಂದಿನ ಸೇವಾಕರ್ತರು ಮತ್ತು ಇಲ್ಲಿ ನೆರೆದಿರುವವರು, ಇಂದು 9 ಮಂದಿ ಕಲಾವಿದರಿಗೆ ಇಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನವರು ಕಟೀಲು ಮೇಳದಲ್ಲಿ ಅನೇಕ ದಶಕಗಳ ಸೇವೆಯನ್ನು ಸಲ್ಲಿಸಿದವರು. ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇಲ್ಲಿ ಇರುವಂತಹ ಒಬ್ಬ ಕಲಾವಿದರು ಪಟ್ರೆ ಕುಮಾರ. ಇವರು ಕಟೀಲಿನಲ್ಲಿ ಕಳೆದ 45 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರ ತಂದೆಯವರು ಕಟೀಲು ಮೇಳದಲ್ಲೇ ಸೇವೆಯನ್ನು ಸಲ್ಲಿಸ್ತಾ ಇದ್ರು, ಪಟ್ರೆ ಚಂದು ಅಂತ ಹೇಳಿ. ಅವರು ಬಹಳ ಪ್ರಸಿದ್ಧ ಕಲಾವಿದರು. ಪಟ್ರೆ ಕುಮಾರ್ ಅವರು ಯಾವುದೇ ರೀತಿಯ ವೇಷಗಳನ್ನು ಮಾಡಬಲ್ಲಂತಹ ಸಮರ್ಥರು. ಕಟೀಲು ಗೋಪಾಲಕೃಷ್ಣ ಆಶ್ರಮರ ಸಂಸ್ಮರಣ ಕಾರ್ಯಕ್ರಮ ಆಗುವಂತಹ ಸಂದರ್ಭದಲ್ಲಿ ಆಶ್ರಮರು ಮೊದಲು ಕರೆಯುವಂಥದ್ದು ಕುಮಾರಣ್ಣನನ್ನು. ಅಲ್ಲಿ ಯಾವ ವೇಷ ಆಗಬೇಕು, ಯಾವ ಸಂದರ್ಭದಲ್ಲಿ ಹೇಳಿದಂತ ಎಲ್ಲ ವೇಷಗಳನ್ನು, ಅದರಲ್ಲೂ ಅವರು ಈ ಕೊರವಂಜಿಯ ಪಾತ್ರವನ್ನು ಬಹಳ ಚೆನ್ನಾಗಿ ನಿರ್ವಹಿಸುವಂತಹ ಒಬ್ಬ ಕಲಾವಿದ. ಹಾಗೆ ಇನ್ನೊಬ್ರು ಮುಖ್ಯ ಪ್ರಾಣ ಕಿನ್ನಿಗೋಳಿಯವರು. ಇವರು 5 ದಶಕಗಳ ಸೇವೆಯನ್ನು ಈ ಯಕ್ಷಗಾನ ಕ್ಷೇತ್ರಕ್ಕೆ ಸಲ್ಲಿಸಿದ್ದಾರೆ. ಕೇವಲ ತೆಂಕು ಮಾತ್ರ ಅಲ್ಲ, ಬಡಗಿನಲ್ಲೂ ತಮ್ಮ ಛಾಪನ್ನು ಮೂಡಿಸಿ ಈಗ ಮತ್ತೆ ಕಟೀಲು ಮೇಳದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವವರು. ಇನ್ನೊಬ್ರು ಉಮೇಶ್ ಹೆಬ್ಬಾರ್ ಅವರು 4 ದಶಕಗಳಿಗಿಂತ ಹೆಚ್ಚಿನ ಕಲಾ ನೈಪುಣ್ಯತೆಯನ್ನು ಹೊಂದಿರುವಂತಹ ಇವರು ಸ್ತ್ರೀ ವೇಷ, ಪುಂಡು ವೇಷ, ಹೀಗೆ ಎಲ್ಲ ವೇಷಗಳನ್ನು ಮಾಡಬಲ್ಲಂತಹ ಒಬ್ಬ ಸಮರ್ಥ ಕಲಾವಿದರು. ಇನ್ನು ಬೆಳ್ಳಾರೆ ಮಂಜುನಾಥ್ ಭಟ್ರು ಕಳೆದ 45 ವರ್ಷಗಳಿಂದ ಕಟೀಲು ಮೇಳದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಅಷ್ಟೇ ಸ್ತ್ರೀ ವೇಷ ಇರ್ಬೋದು, ಪುಂಡು ವೇಷ ಇರ್ಬೋದು, ರಾಜವೇಷ ಇರ್ಬೋದು, ಬಣ್ಣದ ವೇಷ ಇರ್ಬೋದು. ಕುರಿಯ ಗಣಪತಿ ಶಾಸ್ತ್ರಿಗಳ ಭಾಗವತಿಗೆಯಲ್ಲಿ 1 ವರ್ಷ ಅವರು ಮಹಿಷಾಸುರನ ಪಾತ್ರವನ್ನು ಒಂದು ತಿರುಗಾಟದಲ್ಲಿ ಮಾಡಿದಂತಹ ನೆನಪು, ನಾನು ವೇಷವನ್ನು ನೋಡಿದಂತಹ ನೆನಪು ನನಗೆ ಇನ್ನೂ ಇದೆ. ಹಾಗೆ ಇನ್ನೊಬ್ರು ಗಣೇಶ್ ಭಟ್ ಹಳುವಳ್ಳಿಯವರು 4 ದಶಕಗಳ ಸೇವೆಯನ್ನು ಸಲ್ಲಿಸಿರುವಂತಹ ಇವರು ತುಳು ಕನ್ನಡ 2 ಭಾಷೆಗಳ ಯಕ್ಷಗಾನದಲ್ಲಿ ತಮ್ಮ ಪ್ರೌಢಿಮೆಯನ್ನು ಮೆರೆದಿದ್ದಾರೆ. ಅದೇ ರೀತಿಯಲ್ಲಿ ಕಟೀಲಿನಲ್ಲಿ ಸ್ತ್ರೀ ವೇಷವನ್ನು, ಅದರಲ್ಲಿ ಶ್ರೀದೇವಿಯ ಪಾತ್ರವನ್ನು ಸಮರ್ಥವಾಗಿ ನಿಭಾಯಿಸಿ ಈಗ ರಾಜವೇಷಗಳನ್ನು ಮಾಡ್ತಾ ಇರುವಂತವರು. ಇನ್ನು ಹರಿನಾರಾಯಣ ಭಟ್ ಎಡನೀರವರು 2 ದಶಕಗಳಿಂದ ಕಟೀಲು ಮೇಳದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಣ್ಣದ ವೇಷದಲ್ಲಿ, ಅದರಲ್ಲಿ ಸ್ತ್ರೀ ಮತ್ತು ಪುರುಷ 2 ಬಣ್ಣಗಳಲ್ಲಿ ಒಳ್ಳೆಯ ಮಾತುಗಾರಿಕೆಯ ಕಲೆಯನ್ನು ಹೊಂದಿರುವಂತಹ ಕಲಾವಿದರು ಇವರು. ಇನ್ನು ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ರು, ಇವರು ಬಲಿಪ ನಾರಾಯಣ ಭಾಗವತರ ಅಳಿಯ ಅಂತ ಹೇಳುವಂಥದ್ದು ಒಂದು ಹೆಮ್ಮೆಯ ಸಂಗತಿ. ಅದಲ್ಲದೆ ಪುಂಡಿಕಾಯಿ ಮನೆತನ ಎಂಬಂಥದ್ದೇ ಯಕ್ಷಗಾನಕ್ಕೆ ಅನೇಕ ಕೊಡುಗೆಯನ್ನು ನೀಡಿದಂತಹ ಒಂದು ಮನೆತನ. ಒಬ್ಬ ಸಮರ್ಥ ಭಾಗವತನಾಗಿ ಯಕ್ಷಗಾನವನ್ನು ಯಾವ ರೀತಿಯಲ್ಲಿ ಮುನ್ನಡೆಸಬೇಕು, ಯಾವ ರೀತಿಯಲ್ಲಿ ಕಲಾವಿದರಿಗೆ ಮಾಹಿತಿಯನ್ನು ನೀಡಬೇಕೆಂಬಂತಹ ಅನುಭವ ಇವರಿಗಿದೆ. ಅನೇಕ ಯಕ್ಷಗಾನ ಪ್ರಸಂಗಗಳನ್ನು ಕಂಠಪಾಠವಾಗಿ ಹೇಳಬಲ್ಲಂತಹ, ಆ ಪದ್ಯಗಳನ್ನು ಹೇಳಬಲ್ಲಂತಹ ಒಬ್ಬ ಸಮರ್ಥ ಭಾಗವತ. ಇನ್ನೊಬ್ರು ಪ್ರಶಾಂತ್ ನೆಲ್ಯಾಡಿ ಅವರು ಕಳೆದ 2 ದಶಕಗಳಿಂದ ಕಲಾ ಸೇವೆಯನ್ನು ಮಾಡ್ತಾ ಇರುವಂತಹ ಇವರು ಕಟೀಲು ಮೇಳದಲ್ಲಿ ಶ್ರೀದೇವಿ ಪಾತ್ರವನ್ನು ಮಾಡುವುದರಲ್ಲಿ ಬಹಳ ಪ್ರಸಿದ್ಧರಾದಂಥವರು. ಹಾಗೆ ಇನ್ನೊಬ್ರು ಇಲ್ಲಿಗ ಗೈರು ಹಾಜರಾಗಿದ್ದಾರೆ, ಮುಂಡಾಜೆ ಸದಾಶಿವ ಶೆಟ್ಟರು. ಇವರು ಒಬ್ಬ ಉತ್ತಮ ಕಲಾವಿದ. ಈ ಎಲ್ಲ ಕಲಾವಿದರುಗಳಿಗೆ ಶ್ರೀದೇವಿ ಉತ್ತಮವಾದಂತಹ
ಆರೋಗ್ಯ ಆಯುಷ್ಯವನ್ನು ಕರುಣಿಸಲಿ. ಇವರ ಕಲಾ ಸೇವೆ ಇನ್ನು ಅನೇಕ ದಶಕಗಳ ಕಾಲ ನಮಗೆ ಸಿಗಲಿ, ನೋಡುವಂತಾಗಲಿ ಎಂಬುದಾಗಿ ದೇವರಲ್ಲಿ ಆಶಿಸ್ತಾ ಇವರಿಗೆ ಅಭಿನಂದನೆ ನುಡಿಗಳನ್ನು ಹೇಳ್ತಾ ಇದ್ದಾರೆ. ಹಿರಿಯ ಕಲಾವಿದರು ಎಲ್ಲರೂ 1 ದಶಕ 2 ದಶಕ, ಕೆಲವರು 4-5 ದಶಕಗಳ ಕಾಲ ರಂಗದಲ್ಲಿ ಸಮರ್ಥ ಸೇವೆಯನ್ನು ನೀಡಿದಂತಹ, ತಮ್ಮ ವೇಷಗಾರಿಕೆಯ ಚಾತುರ್ಯವನ್ನು ರಂಗದಲ್ಲಿ ಮೂಡಿಸಿದಂತಹ, ಆ ಮೂಲಕವಾಗಿ ಯಕ್ಷ ರಂಗದಲ್ಲಿ ಅದೆಷ್ಟು ಅಭಿಮಾನಿಗಳನ್ನು ಗಳಿಸಿದಂತಹ ಸಮರ್ಥ ಕಲಾವಿದರು, ಪ್ರಬುದ್ಧ ಕಲಾವಿದರು ಇದೀಗ ನಮ್ಮ ಈ ಒಂದು 8ನೇ ವರ್ಷದ ಯಕ್ಷಗಾನ ಸೇವೆಯ ಬಯಲಾಟದ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮ ನಮ್ಮ ಆತ್ಮೀಯರಾದಂತಹ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಕುತ್ತಾರಗುತ್ತು ಶ್ರೀಯುತ ಜಯರಾಮ್ ಶೆಟ್ಟಿ ಅವರನ್ನು ವೇದಿಕೆಗೆ ಎಲ್ಲರ ಪರವಾಗಿ ಆಹ್ವಾನಿಸ್ತಾ ಇದ್ದೇವೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ ಸ್ವಾಗತದ ಗೌರವ ಅರ್ಪಣೆ ವೇದಮೂರ್ತಿ ಲಕ್ಷ್ಮೀನಾರಾಯಣ ಶರಣರು ನೀಡಬೇಕಾಗಿ ವಿನಂತಿ. ಹಾಗೆ ಶ್ರೀಯುತ ಚಂದ್ರಹಾಸ್ ಉಳ್ಳಾಲ್ ಅವರಿಗೂ ಕೂಡ ಸ್ವಾಗತದ ಗೌರವ ಅರ್ಪಣೆ. ಶ್ರೀಯುತ ಚಂದ್ರಹಾಸ್ ಉಳ್ಳಾಲ್, ಲಕ್ಷ್ಮೀನಾರಾಯಣ ಅಸ್ರಣ್ಣ ಇವರ ಕೈಯಿಂದ ಅವರಿಗೆ ಗೌರವಾರ್ಪಣೆ. ವೇದಮೂರ್ತಿಗಳು ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣರಿಂದ ಶ್ರೀಯುತ ಚಂದ್ರಹಾಸ್ ಉಳ್ಳಾಲ್ ಅವರಿಗೆ ಗೌರವದ ಅರ್ಪಣೆಗೆ. ಆತ್ಮೀಯ ಬಂಧುಗಳೇ, ಇದೀಗ 9 ಮಂದಿ ಕಲಾವಿದರನ್ನು, ಸಾಧಕ ಕಲಾವಿದರನ್ನು ಗುರುತಿಸುವಂತಹ, ಗೌರವಿಸುವಂತಹ ಕಾರ್ಯಕ್ರಮ. ಮೊದಲಿಗೆ ಶ್ರೀ ಕುಮಾರ ಪಟ್ರೆ, ಹಿರಿಯ ವೇಷಧಾರಿಗಳಾಗಿ ರಂಗಸ್ಥಳದಲ್ಲಿ ಬಹಳ ಅನುಭವಿಯಾಗಿ ಸಮರ್ಥ ಕಲಾವಿದರಾಗಿ ಯಾವುದೇ ವೇಷಕ್ಕೂ ಸೈ ಎನ್ನುವಂತಹ ಕಲಾವಿದ ಶ್ರೀಯುತ ಕುಮಾರ ಪಟ್ರೆ ಅವರಿಗೆ ವೇದಮೂರ್ತಿ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಶರಣ ಇವರ ಕೈಗಿದ್ದ ಶ್ರೀಮತಿ ಸುಂದರಿ ಪೂಜಾರಿ ಮತ್ತು ಶ್ರೀಮತಿ ಶಕುಂತಲಾ ಬಾಲಕೃಷ್ಣ ಇವರಿಂದ ಅವರಿಗೆ ಗೌರವಾರ್ಪಣೆ. ಶ್ರೀಮತಿ ಬಾಲಕೃಷ್ಣ ಅಮೀನ್ ದಂಪತಿಗಳು, ಶ್ರೀಮತಿ ಶಕುಂತಲಾ ಬಾಲಕೃಷ್ಣ ಅಮೀನ್ ಇವರಿಂದ ಗೌರವಾರ್ಪಣೆ. ಮುಖ್ಯ ಪ್ರಾಣ ಕಿನ್ನಿಗೋಳಿ ಅವರು ಹಾಸ್ಯ ಕಲಾವಿದರಾಗಿ ತೆಂಕು ಮತ್ತು ಬಡಗಿನಲ್ಲಿ 2 ರಂಗಗಳಲ್ಲಿ ಸೈ ಎನ್ನಿಸಿದವರು. ರಂಗದಲ್ಲಿ ತಮ್ಮ ಹಾಸ್ಯದ ಮೂಲಕವಾಗಿ ರಂಗಕ್ಕೆ ವಿಶೇಷ ಮೆರುಗನ್ನು ನೀಡಿದವರು ಶ್ರೀಯುತ ಮುಖ್ಯ ಪ್ರಾಣ ಕಿನ್ನಿಗೋಡಿಯವರು. ಸಮರ್ಥ ಕಲಾವಿದರಾಗಿ ರಂಗವನ್ನು ತುಂಬಿಸಿದವರು. ಅವರಿಗೆ ಅಭಿಮಾನದ ಗೌರವ. ಶ್ರೀಯುತ ಮಂಜುನಾಥ ಭಟ್, ಹಿರಿಯ ವೇಷಧಾರಿಯಾಗಿ ರಂಗದಲ್ಲಿ ಪ್ರಬುದ್ಧ ಕಲಾವಿದರಾಗಿ ಮಿಂಚಿದವರು. ಶ್ರೀಯುತ ಮಂಜುನಾಥ ಭಟ್ ವೇಷಧಾರಿಯಾಗಿ ರಂಗಕ್ಕೆ ಸಮರ್ಥ ವೇಷವನ್ನು ತುಂಬಿಸಿದವರು. ಶ್ರೀಯುತ ಮಂಜುನಾಥ ಭಟ್ ಇವರಿಗೆ ಶ್ರೀಯುತ ಬಾಲಕೃಷ್ಣ ಅಮೀನ್ ದಂಪತಿಗಳಿಂದ ಸನ್ಮಾನದ ಗೌರವ. ಈ ರಂಗವನ್ನು ಸಮರ್ಥವಾಗಿ ತುಂಬಿಸಿದವರು. ಹಲವು ದಶಕಗಳ ಕಟೀಲ ಮೇಳದ ಸೇವೆಯನ್ನು ಸಲ್ಲಿಸಿದವರು. ಕಟೀಲು ತಾಯಿಯ ಸೇವೆಯ ಮೂಲಕವಾಗಿ ಪ್ರಬುದ್ಧ ರಂಗ ಕಲಾವಿದರಾಗಿ ಮೆರೆದವರು ಶ್ರೀಯುತ ಉಮೇಶ್ ಹೆಬ್ಬಾರ್ ಅವರಿಗೆ ಅಭಿನಂದನೆಗಳು. ಮುಂದಕ್ಕೆ ಶ್ರೀ ಶ್ರೀಟಿಕಾಯಿ ಗೋಪಾಲಕೃಷ್ಣ ಭಟ್ ಭಾಗವತರು ಶ್ರೀಯುತ ಶ್ರೀಟಿಕಾಯಿ ಗೋಪಾಲಕೃಷ್ಣ ಭಟ್ ಹಿರಿಯ ಭಾಗವತರಾಗಿ ಸಮರ್ಥ ರಂಗ ನೇತೃತ್ವವನ್ನು ನೀಡಿದವರು. ಅವರಿಗೆ ಅಭಿಮಾನದ ಸನ್ಮಾನ ಗೌರವ. ಶ್ರೀ ಬಾಲಕೃಷ್ಣ ಅಮೀನ್ ಮತ್ತು ಶ್ರೀಮತಿ ಶಕುಂತಲಾ ದಂಪತಿಗಳಿಂದ ವಂದನೆಗಳು. ಮುಂದಕ್ಕೆ
ಹಾಗೆ ಶ್ರೀಯುತ ಗಣೇಶ್ ಭಟ್ ಅವನಹಳ್ಳಿ, ಶ್ರೀಯುತ ಗಣೇಶ್ ಭಟ್. ಚಲನಚಿತ್ರದಲ್ಲೂ ಅಭಿನಯಿಸಿದವರು ಶ್ರೀಯುತ सृष्टि स्थिति विनाशानां शक्तिभूते सनातनी गुणाश्रये गुणमये नारायणी नमोस्तुते. ತಾಯಿ ಮಹಾದೇವಿಯನ್ನು ಮನಸಾರೆ ಸ್ಮರಿಸ್ತಾ ಬಾಲು ಸಹೋದರರು ತಮ್ಮ ತಾಯಿಯನ್ನು ಮುಂದಿಟ್ಟುಕೊಂಡು ಅವರ ತೀರ್ಥರೂಪದ ಸಂಸ್ಕಾರಾರ್ಥವಾಗಿ ದೇವಿಯ ವಿಶೇಷ ಸೇವೆಯನ್ನು ವರ್ಷ ಪ್ರತಿ ಮಾಡಬೇಕಂತ ಒಂದು ವಿಶೇಷ ಅಪೇಕ್ಷೆಯಲ್ಲಿ ದೇವರ ಸೇವೆ ಮಾಡ್ತಾ ಇದ್ದಾರೆ. ಬಹುಶಃ ಯಾವ ರೀತಿಯಲ್ಲಿ ಸೇವೆ ಮಾಡೋದು, ಹೇಗೆ ಮಾಡೋದು ಅಂತ ಅವ್ರಿಗೆ ಆಲೋಚನೆ ಇಲ್ಲ. ಅಂತೂ ದೇವಿಗೆ ಸಂತೃಪ್ತಿ ಆಗಬೇಕು, ದೇವಿಗೆ ಸಂತೋಷ ಆಗಬೇಕು, ದೇವರಿಗೆ ಅದು ಮುಟ್ಟಬೇಕು ಅಂತ ಬಹಳಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಬಹುಶಃ ಈ ಅಲಂಕಾರ ಇದನ್ನೆಲ್ಲ ನೋಡುವಾಗ ನಮ್ಗೆ ಗೊತ್ತಾಗ್ತದೆ. ಬಹುಶಃ ಹೋದ ವರ್ಷ ಬಹಳಷ್ಟು ದೇವಸ್ಥಾನದ ಎಲ್ಲ ಅರ್ಚಕರನ್ನು ಕರೆಸಿ ಬಹಳಷ್ಟು ಗೌರವದಿಂದ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿದ್ರೆ, ಈ ಸರ್ತಿ 8ನೇ ವರ್ಷಕ್ಕೆ ಕಾಲಿಡುವಂತಹ ಸಂದರ್ಭದಲ್ಲಿ 9 ಮಂದಿ ಕಲಾವಿದರನ್ನು ಬಹಳಷ್ಟು ಗೌರವ ರೀತಿಯಲ್ಲಿ, ಕಲಾವಿದರು ಅಂತ ಹೇಳಿದ್ರೆ ಧರ್ಮದ ತಿರುಳನ್ನು ಜನರಿಗೆ ಮುಟ್ಟಿಸುವಂತಹ ಪ್ರಯತ್ನವನ್ನು ತಮ್ಮ ಯಕ್ಷಗಾನದ ಕಲಾಮಾತೆಯ ಸೇವೆ ಮಾಡುವಂತಹ ಯಕ್ಷಗಾನದಲ್ಲಿ ತಾವು ವಿವಿಧ ಪಾತ್ರದಲ್ಲಿ ತೋರಿಸಿಕೊಳ್ತಾ ಇದ್ದಾರೆ. ಬಹುಶಃ ನಮ್ಮ ಜನರಿಗೆ ರಾಮೇಂದ್ರ ದೇವರು ರಾವಣ ಎಂಬಂತಹ ರಾಕ್ಷಸ ಅಂತ ಗೊತ್ತಿದ್ರೆ ಈ ಯಕ್ಷಗಾನದಿಂದಾಗಿ. ಯಕ್ಷಗಾನದ ಪುರಾಣದ ಕಥೆಗಳು ಧರ್ಮವನ್ನು ಬೋಧಿಸುವಂತಹ ಆ ಧಾರ್ಮಿಕದ ಮರ್ಮವನ್ನು ಅರಿತು ಆ ಕಲಾವಿದರು ರಾತ್ರಿ ಇಡೀ ನಿದ್ದೆ ಬಿಟ್ಟು ಸಮಾಜಕ್ಕೆ ಬೇಕಾಗಿ ಸಮಾಜದ ಜನರಿಗೆ ತಮ್ಮದಾದಂತಹ ಒಂದು ವಿಶೇಷ ಶಕ್ತಿಯಿಂದ ಧಾರ್ಮಿಕ ಬೋಧನೆಯನ್ನು ಕೊಡ್ತಾ ಇದ್ದಾರೆ. ಬಹುಶಃ ಉಪನ್ಯಾಸಗಳನ್ನು ಮಾಡಿದರೆ ಕೇಳುವವರಿಲ್ಲ, ಉಪನ್ಯಾಸ ಮಾಡಿದ್ರೆ ಉಪನ್ಯಾಸ ಮುಗಿಲಿ ಮತ್ತೆ ಮುಂದುಗಡೆ ನಾಟಕ ಏನಾದಿದ್ದು ಹೋಗುವ ಅಂತ ಹೇಳುವಂತಹ ಜನ ಇರುವ, ಅದರಿಂದ ಮನೋರಂಜನೆಯೊಂದಿಗೆ ಧರ್ಮ ಬೋಧನೆಯನ್ನು ಕೊಡುವಂತಹ ವಿಶೇಷವಾದಂತಹ ಯಕ್ಷಗಾನ ಸೇವೆ. ಆ ಯಕ್ಷಗಾನ ಸೇವೆ ದೇವರುಗಳಿಗೆಲ್ಲ ಅತಿ ಪ್ರೀತಿಯಾದ. ಅದರಲ್ಲಿಯೂ ವಿಶೇಷವಾಗಿ ಬಾಲು ಸಹೋದರರು ಬಹಳಷ್ಟು ಭಕ್ತಿಯಿಂದ ಪ್ರತಿ ವರ್ಷ ದೇವಿ ಮಹಾತ್ಮೆ ಅಂತ ಹೇಳಿದ್ರೆ ಸರ್ವಸಾಮಾನ್ಯವಾಗಿ ಪ್ರಾಯಶ್ಚಿತ್ತಕ್ಕೆ ಹೇಳ್ತಾರೆ.
ದೋಷಗಳು ಬಂದಾಗ ದೋಷಗಳ ತೊಂದರೆ ಸಂದರ್ಭದಲ್ಲಿ ಸಪ್ತಶತಿಯನ್ನು ಪಾರಾಯಣ ಮಾಡುವುದು. ಸಪ್ತಶತಿ 700 ಶ್ಲೋಕ ಇರುವಂತಹ ಸ್ಕಾಂದ ಪುರಾಣದ ಅದೊಂದು ದೇವಿಯ ಮಹಿಮೆಯಗತೆ. ಅದನ್ನು ಪಠನ ಮಾಡಿದಾಗ, ಅದನ್ನು ಕೇಳಿದಾಗ ಪಾಪತ್ವಗಳೆಲ್ಲ ಪರಿಹಾರವಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3 ಸ್ವರೂಪದಲ್ಲಿದ್ದಂತಹ ದೇವಿ ನಮಗೆ ಬರುವಂತಹ ದುರಿತಗಳು, ತೊಂದರೆಗಳು, ಬಾಧೆಗಳು, ಶತ್ರುಬಾಧೆಗಳು, ಕೆಟ್ಟ ಜನರ ಉಪದ್ರಗಳು ಇದನ್ನೆಲ್ಲ ದೂರ ಮಾಡಿದವರೊಂದಿಗೆ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ನಮಗೆ ಬೇಕಾದಂತಹ ಸರ್ವ ಸಂಪತ್ತುಗಳನ್ನು ಅನುಗ್ರಹಿಸುವುದರೊಂದಿಗೆ ಮಹಾಸರಸ್ವತಿ ಸ್ವರೂಪದಲ್ಲಿ ಸತ್ಕರ್ಮಗಳನ್ನು ಮಾಡಲಿಕ್ಕೆ ಪ್ರೇರಣೆ ಕೊಟ್ಟು ನಮ್ಮಿಂದ ಸತ್ಕರ್ಮವನ್ನು ಮಾಡಿ ಧರ್ಮದ ಹಾದಿಯಲ್ಲಿ ಹೋಗುವಂತೆ ಮಾಡಿ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಕೂಡುವುದರೊಂದಿಗೆ ಉತ್ತರೋತ್ತರ ಅಭಿವೃದ್ಧಿ ಮಾಡ್ತಾರೆ. ಅಂತಹ ಒಂದು ವಿಶೇಷವಾದಂತಹ ಅನುಗ್ರಹವನ್ನು ಕೊಡುವಂತಹ ದೇವಿಯ ಮಹಾತ್ಮೆ. ಬಹುಶಃ ಚಂಡಿಕಾ ಹೋಮ ಅಂತ ಹೇಳಿದ್ರೆ ಈ ದೇವಿ ಮಹಾತ್ಮೆಯನ್ನು ಹೇಳಿ ಪರಮನ ಅರ್ಪಿಸುವಂತಹ ದೊಡ್ಡ ಹೋಮ. ಈ ದೇವಿ ಮಹಾತ್ಮೆ ಸ್ತೋತ್ರ ಪ್ರಿಯ ಸ್ತುತಿ, ದೇವರನ್ನು ಸ್ತೋತ್ರ ಮಾಡಿದಾಗ, ಸ್ತುತಿ ಮಾಡಿದಾಗ ಮಹಾದೇವಿ ಸಂತುಷ್ಟಳಾಗ್ತಾರೆ. ಇದು ರಾತ್ರಿ ಇಡೀ ದೇವಿಯ ಮಹಾತ್ಮೆಯನ್ನು ಕಣ್ಣಾರೆ ಕಂಡು ಅವಳನ್ನು ಸ್ತೋತ್ರ ಮಾಡುವಂತಹ, ಅಂದರೆ ಇಂತಹ ಸೇವೆ ಮಾಡಿದಾಗ ತಾವು ದೇವರನ್ನು ಸೇವೆ ಮಾಡುವುದರೊಂದಿಗೆ ಉಳಿದ ಜನರಿಗೂ ಎಲ್ಲರಿಗೂ ಆ ದೇವರ ಒಂದು ಪ್ರೀತಿ ಬರುವ ಹಾಗೆ, ದೇವರ ಮೇಲೆ ಭಕ್ತಿ ಬರುವ ಹಾಗೆ, ದೇವರ ಅನುಗ್ರಹ ಆಗುವ ಹಾಗೆ ಆಗುವಂತಹ ಒಂದು ಒಳ್ಳೆಯ ಉತ್ತಮ ಕೆಲಸವನ್ನು ಬಾಲ ಸಹೋದರರು ಬಹಳಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಇದನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕಾದ್ರೆ ಕಲಾವಿದರಿರಬೇಕು. ಆದ್ದರಿಂದ ಕಲಾವಿದರನ್ನು ಗುರುತಿಸಿ ಸನ್ಮಾನಿಸಬೇಕು ಅಂತ ಚಿಂತನೆ ಮಾಡಿದಾಗ ಅವರಿಗೆ ಒಬ್ಬೊಬ್ರು ಕಾಣುವುದಿಲ್ಲ, 1, 2, 3 ಅಂತ ಮಾಡುವುದು. ಅದರಿಂದ 9 ಕಲಾವಿದರನ್ನು ಏಕಕಾಲದಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಸನ್ಮಾನಿಸ್ತಾರೆ. ಬಹುಶಃ ಕಲಾವಿದರಿಗೆ ಹೇಳಿದ್ರು, ನಾವು ಇದಕ್ಕೆ ಕಲಾವಿದರಿಗೆ ಏನಾದ್ರು ಉತ್ತರ ಹೇಳ್ಬೇಕಂತ. ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಚೌಕಿಯಲ್ಲೇ ಹೇಳಿ ಇಲ್ಲಿ 9 ಮಂದಿ ಮಾತಾಡಿದ್ರೆ ಎಷ್ಟೇ ಆರಂಭ ಆಗಲಿಕ್ಕೆ ತಡ ಆಗ್ತಾರೆ ಅಷ್ಟೇ ಆಲೋಚನೆ ಮಾಡಿ ನಿಮ್ಮೆಲ್ಲರ ಪರವಾಗಿ ನಾನೇ ಹೇಳ್ತೇನೆ. ಅಂತೂ ಅಷ್ಟು ಭಕ್ತಿಯಿಂದ, ಶ್ರದ್ಧೆಯಿಂದ ಅವರಿಗೆ ಸೇವೆ ಮಾಡೋದು ಅಂತ ಹೇಳಿದ್ರೆ ಏನು ಮಾಡೋದು ಗೊತ್ತಿಲ್ಲ. ವರ್ಷಗಳ ಪ್ರಾರಂಭದಲ್ಲೇ ಹೇಳ್ತಾರೆ, ಏನಪ್ಪ ಇದು ಎಂತದ್ದು ಹೇಗಾಗ್ತದೆ ಏನೋ ಗೊತ್ತಿಲ್ಲ ದೇವರ ಸೇವೆ ಅಂತ. ಆದ್ರೆ ಇಲ್ಲಿ ಬಂದು ನೋಡಿದಾಗ, ಇವರ ವೈಭವ ನೋಡಿದಾಗ ನಾವು ಪೂಜೆ ಮಾಡುವಾಗ ಹೇಳುದು ಬಿಂಬೋಸ್ತು ಪ್ರತಿಬಿಂಬೋಸ್ತು ಅಂತ. ದೇವರು ಬಿಂಬ ಅಂತ, ನಾವು ಪ್ರತಿಬಿಂಬ ಅಂತ. ಪ್ರತಿಬಿಂಬ ಚಂದ ಆಗ್ಬೇಕಾದ್ರೆ ಮೂಲ ಬಿಂಬವನ್ನು ಚಂದ ಮಾಡಬೇಕು. ಮೂಲ ಬಿಂಬ ಚಂದ ಆದ್ರೆ ಪ್ರತಿಬಿಂಬ ಚಂದ ಅಂತೆ. ಇದು ದೇವರ ಸೇವೆ ಚಂದ ಆದ್ರೆ ಆ ದೇವರ ಸೇವೆ ಅನುಗ್ರಹದ ಪ್ರತಿಬಿಂಬ ಇವರನ್ನು ದೇವರು ಚಂದ ಮಾಡ್ತಾರೆ ಅಂತ ಒಂದು ದೃಢ ವಿಶ್ವಾಸ ಅವರಿಗೆ. ಆ ದೃಢ ವಿಶ್ವಾಸದಲ್ಲಿ ಭಕ್ತಿ ಶ್ರದ್ಧೆಯಿಂದ ಸೇವೆ ಮಾಡ್ತಾ ಇದ್ದಾರೆ. ಈ ಸೇವೆ ಮಹಾದೇವಿಗೆ ಅರ್ಪಿತವಾಗಲಿ. ಆ ವಿಶೇಷವಾದಂತಹ ದೇವಿಯ ಕಡೀಲು ದೇವಿಗೆ ಬಹಳಷ್ಟು ಪ್ರೀತಿ. ಬಹುಶಃ ಎಲ್ರಿಗೂ ಗೊತ್ತಿರ್ಬೋದು, ಈಗಾಗಲೇ ನಿಮ್ಮ ಕಾರ್ಯಕ್ರಮ ನಿರೂಪಿಸೋರು ಹೇಳಿದ್ರು ನಮ್ಮ ಕಟೀಲಲ್ಲಿ ಬಂದಂತಹ ನೆರೆ ವಿಷಯ. ಆ ನೆರೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ತೀರ್ಥರೂಪರು ದೇವರೊಳಗಿದ್ರು. ಆ ಸಂದರ್ಭದಲ್ಲಿ ದೇವಸ್ಥಾನ ಎಲ್ಲ ನೆರೆಯಲ್ಲಿ ಮುಚ್ಚಿ ಹೋದ್ರು. ದೇವಸ್ಥಾನದ ಅನ್ನದಾನದ ಪೆಟ್ಟಿಗೆ ಮತ್ತು ಆಟದ ಯಕ್ಷಗಾನದ ಕಿರೀಟದ ಪೆಟ್ಟಿಗೆ ನೀರಲ್ಲಿ ತೇಲಿ ಬಂದು ದೇವರ ಧ್ವಜಸ್ತಂಭದ ಹತ್ತಿರ ನಿಂತಿದೆ. ಅಂದ್ರೆ ದೇವರಿಗೆ ಅನ್ನದಾನ ಮತ್ತು ಯಕ್ಷಗಾನ ಬಹಳಷ್ಟು ಪ್ರೀತಿಯಿಂದ ನಾವೆಲ್ಲ ಚಿಂತನೆ ಮಾಡಿದೆವು. ಅದರಿಂದ ಅಂತ ಒಂದು ದೇವಿಗೆ ಅತಿ ಪ್ರೀತಿಯ ಸೇವೆ ಆದ್ರಿಂದ ಜನ ಇದರಲ್ಲಿ ವಿಶೇಷ ಪ್ರೀತಿ ಇಟ್ಟು ಬಹಳಷ್ಟು ಸೇವೆ ಮಾಡಿ ಒಂದಲ್ಲ ಎರಡಲ್ಲ ಈಗ 6 ಮೇಳಗಳಿದ್ರು ಅದನ್ನ ಆಟದ ಸೇವೆ ಮುಗಿಸದಷ್ಟು ಸೇವೆ ಬರ್ತಾ ಉಂಟು. ಅದೇನೇ ಇರಲಿ, ಅಂತೂ ಬಾಲು ಸಹೋದರರು ತಮ್ಮ ತಾಯಿಯನ್ನು ಮುಂದಿಟ್ಟುಕೊಂಡು ಬಹಳಷ್ಟು ಭಕ್ತಿ ಶ್ರದ್ಧೆಯಿಂದ ಇಡೀ ಸಂಸಾರವನ್ನು ಸೇರಿ, ಇಡೀ ಊರಿನ ಜನವರನ್ನೆಲ್ಲ ಸೇರಿ ಬಹಳ ವೈಭವದ ರೀತಿಯಲ್ಲಿ ದೇವರನ್ನು ಮೆರವಣಿಗೆಯಲ್ಲಿ ತಂದು ಚೌಕಿಯಲ್ಲಿ ಇರಿಸಿ, ಆ ಮಧ್ಯದ ಸಂದರ್ಭದಲ್ಲಿ ಕಲಾವಿದರನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿ ಗೌರವಿಸಿ ಅದರೊಂದಿಗೆ ವಿಶೇಷ ರೀತಿಯ ಗೌರವವನ್ನು ಮೆರುಗೇರಿಸುವುದರೊಂದಿಗೆ ದೇವಿಯ ಅನುಗ್ರಹ ಆಗಬೇಕಂತ ಬಹಳಷ್ಟು ಶ್ರದ್ಧೆಯಿಂದ ಕರ್ತವ್ಯ ಮಾಡಿದ್ದಾರೆ. ಭಕ್ತಿ ಶ್ರದ್ಧೆಯಿಂದ ಮಾಡಿದಂತಹ ಕರ್ತವ್ಯದ ಪುಣ್ಯ ಫಲ ಎಲ್ಲಿಯೂ ಹೋಗುವುದಿಲ್ಲ. ಖಂಡಿತ ದೇವರು ಅನುಗ್ರಹಿಸ್ತಾರೆ. ಆ ದೇವಿಯ ಪೂರ್ಣ ಅವರಿಗೆ ದೊರಕಲಿ, ಅನುಗ್ರಹ ಅವರಿಗೆ ದೊರಕಲಿ, ಅವರ ಭಾವಿ ಜೀವನ ಸುಖಮಯವಾಗಲಿ. ನಿತ್ಯ ನಿರಂತರ ಮಹಾದೇವಿಯ ಅನುಗ್ರಹದಿಂದ ಇದೇ ರೀತಿ ವೈಭವದಲ್ಲಿ ಸದಾ ದೇವಿಯ ಸೇವೆ ಮಾಡುವಂತಹ ಅವಕಾಶ ಮಹಾದೇವಿಯ ಅವರಿಗೆ ಅನುಗ್ರಹಿಸಿ ಅವರನ್ನು ಅಭಿವೃದ್ಧಿ ಮಾಡಿ ನಡೆಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಹೇಳುತ್ತಾ
ಜನ ಎಲ್ಲ ಸತ್ಯ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ, ನ್ಯಾಯ ಮಾರ್ಗದಲ್ಲಿ ನಡೆದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಪಡೆಯುವಂತೆ ಆ ಮಹಾದೇವಿ ಪ್ರೇರೇಪಿಸಲಿ ಇಂಥ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ದೇವರಿಗೆ ಅರ್ಪಿಸ್ತೇನೆ. ಇಬ್ಬರು ಗುರುಭಟರವರನ್ನು ನಾವು ವೇದಿಕೆ ಆತ್ಮೀಯ ಬಂಧುಗಳೇ, ಶ್ರೀಮತಿ ಸುಂದರಿ ಪೂಜಾರ್ತಿ, ಅದು ಕೂಡ ದಿವಂಗತ ಕುಂಜಪ್ಪ ಪೂಜಾರಿ ಅಂದ್ರೆ ತಂದೆಯವರ ಸ್ಮರಣಾರ್ಥ ಅವರ ಮಕ್ಕಳಾದಂತಹ ಶ್ರೀಯುತ ಬಾಲಕೃಷ್ಣ ಅಮೀನ್, ಅಶೋಕ್ ಅಮೀನ್, ಸುರೇಂದ್ರ ಪೂಜಾರಿ, ಸುಜಿತ್ ಮಾಡೂರು ಮತ್ತು ಸಹೋದರರು ಮತ್ತು ಸಹೋದರಿಯರು ಒಟ್ಟು ಸೇರಿಕೊಂಡು ತಮ್ಮ ತಾಯಿಯಾದಂತಹ ಮಾತೃಶ್ರೀ ಶ್ರೀಮತಿ ಸುಂದರಿ ಪೂಜಾರ್ತಿ ಇವರನ್ನು ಮುಂದಾಳುವದಲ್ಲಿ ಇರಿಸಿಕೊಂಡು ಯಕ್ಷಗಾನ ಬಯಲಾಟ ಸೇವೆಯನ್ನು ವೇದಮೂರ್ತಿ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣ ಇವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ಶ್ರೀ ವೇದಮೂರ್ತಿ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣ ಇವರಿಗೆ ಶ್ರೀ ಬಾಲಕೃಷ್ಣ ಅಮೀನ್ ಮತ್ತು ಸಹೋದರರ ವತಿಯಿಂದ, ಅವರ ಮನೆಯವರ ವತಿಯಿಂದ ಮತ್ತು ಎಲ್ಲ ಊರಿನ ಸದ್ಭಕ್ತ ಬಂಧುಗಳು, ಸಜ್ಜನ ಬಾಂಧವರು, ಕಲಾಭಿಮಾನಿ ಬಂಧುಗಳ ವತಿಯಿಂದ ಅವರಿಗೆ ಅತ್ಯಂತ ಭಕ್ತಿ ನಮನದ ಗೌರವಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ನಮ್ಮ ಉಳ್ಳಾಲ ವಲಯದ ಮಾಜಿ ಶಾಸಕರು, ಈಗಿನ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಶ್ರೀಯುತ ಗುತ್ತಾರ್ಗುತ್ತು ಜಯರಾಮ್ ಶೆಟ್ಟಿ ಅವರು, ಹಾಗೆಯೇ ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಇದರ ಅಧ್ಯಕ್ಷರು ಶ್ರೀಯುತ ಚಂದ್ರಹಾಸ್ ಉಳ್ಳಾಲ್ ಅವರಿಗೆ ಇಬ್ಬರಿಗೂ ಕೂಡ ಶ್ರೀಯುತ ಬಾಲಕೃಷ್ಣ ಅಮೀನ್ ಮತ್ತು ಸಹೋದರರ ವತಿಯಿಂದ, ಮನೆಯವರ ವತಿಯಿಂದ, ಎಲ್ಲ ಸಜ್ಜನ ಬಂಧುಗಳ ವತಿಯಿಂದ ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ಸುಂದರಿ ಪೂಜಾರ್ತಿ ಮನೆಯವರು, ಶ್ರೀ ಬಾಲಕೃಷ್ಣ ಅಮೀನ್ ಅವರ ಧರ್ಮಪತ್ನಿ ಶ್ರೀಮತಿ ಶಕುಂತಲಾ ಅಮೀನ್ ಹಾಗೂ ಅವರ ಸಹೋದರರು ಸಹೋದರಿಯರು ಹಾಗೂ ಇದಕ್ಕೆ ಸಹಕಾರ ನೀಡಿದಂತಹ ಎಲ್ಲ ಊರಿನ ಸದ್ಭಕ್ತ ಬಂಧುಗಳು, ಸಜ್ಜನ ಬಂಧುಗಳು, ಕಲಾಭಿಮಾನಿ ಬಂಧುಗಳಿಗೆ ವೇದಿಕೆಯಿಂದ ಸಭಾ ಸಂಪ್ರದಾಯದ ಅವರ ಸ್ನೇಹಿತ ವರ್ಗದವರು, ವಿಶೇಷವಾಗಿ ಯುವಕ ವೃಂದದವರು, ಈಗ ಯಕ್ಷಗಾನಕ್ಕೆ ಯುವಕ ವೃಂದದವರು ಒಂದು ಆಸಕ್ತಿಯಿಂದ ಸೇರುವುದಂತ ಹೇಳಿದರೆ ಅದೊಂದು ವಿಶೇಷ. ಅಂತಹ ಯುವ ಸ್ನೇಹಿತ ಬಳಗ, ಅದರಲ್ಲೂ ವಿಶೇಷವಾಗಿ ಎಲ್ಲರೂ ಸುಜಿತ್ ಮತ್ತು ಬಳಗದವರ ಸ್ನೇಹಿತರು, ಬಾಲಕೃಷ್ಣ ಅಮೀನ್ರವರ ಸ್ನೇಹಿತರು, ಸಹೋದರರ ಸ್ನೇಹಿತರು, ಎಲ್ಲ ಯುವ ವೃಂದದವರು ಸೇರಿ ಈ ಒಂದು ಯಕ್ಷಗಾನ ಸೇವೆ ಯಶಸ್ವಿಯಾಗಲು ಸಹಕಾರ ನೀಡ್ತಾ ಇದ್ದಾರೆ. ಎಲ್ಲರಿಗೂ ನಮ್ಮ ಆರಾಧ್ಯ ಮಾತೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ ಅನವರತ ದೀರ್ಘ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ನೀಡಿ ಸಕಲ ಸನ್ಮಂಗಲವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು, ನಮಸ್ಕಾರ. ಈಗ ಮುಂದಕ್ಕೆ ಚೌಕಿ ಪೂಜೆಯ ನಡೆಯಲಿಕ್ಕಿದೆ. ಎಲ್ಲರೂ ಚೌಕಿ ಪೂಜೆಯಲ್ಲಿ ಭಾಗವಹಿಸಿ ಶ್ರೀ ಕಟೀಲು ತಾಯಿಯ ಪೂಜಾ ಪ್ರಸಾದವನ್ನು ಸ್ವೀಕರಿಸಬೇಕು. ಆ ನಂತರ ಆ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ತದನಂತರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಇವರ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ ಪುಣ್ಯ ಕಥಾಭಾಗ ಇದನ್ನು ಕೂಡ ವೀಕ್ಷಿಸಿ